ರೂಪೇಶ್ ಶೆಟ್ಟಿ ಅವರಿಗೆ ಮತ್ತು ನನಗೆ ಸನಾತನ ಕಾಲದಿಂದ ಒಂದು ಸಂಬಂಧ. ನಾನು ಅವರಿಗೆ ಫೇಸ್ಬುಕ್ಕಲ್ಲಿ ಮೆಸೇಜ್ ಮಾಡಿದ್ದೆ, ನಾನು ಫಸ್ಟ್ ಫಿಲ್ಮ್ ಮಾಡಿದರೆ ನಿಮ್ಮನ್ನೇ ಹೀರೋ ಮಾಡೋದಂತ. ಅದು ನನ್ನ ಹತ್ರ ಇವಾಗಲೂ ಕೂಡ ಇದೆ, ನಾನು ಅವರಿಗೆ ಕೆಲವೊಮ್ಮೆ ತೋರಿಸ್ತೇನೆ. ಆ್ಯಕ್ಚುಲಿ ಮೊದಲು ಅವರು ನನ್ನ ರೆಮ್ಯುನರೇಷನ್ಗಿಂತ ಫಸ್ಟ್ ಕೇಳಿದೆ ಅದು ಕ್ವಶನ್, ಅಂದರೆ ಈ ಕಥೆಯಲ್ಲಿ ಬರುವಂಥ ಪಾತ್ರ ಯಕ್ಷಗಾನ ಕಲಾವಿದ, ಹಾಗಾಗಿ ಅಲ್ಲಿ ಬಿಯರ್ಡ್ ಇಟ್ಟು ಸ್ಟೈಲ್ ಮಾಡುವಂಥದ್ದು ಇಲ್ಲ. ಅವರಿಗೆ ಆ್ಯಕ್ಚುಲಿ ಫಸ್ಟ್ ತುಂಬ ಚಾಲೆಂಜಿಂಗ್ ಇದು ಕ್ಯಾರೆಕ್ಟರ್. ಅವರು ಸ್ಟೋರಿ ಕೇಳಿದ ಮೇಲೆ ನನ್ನಿಂದ ಆಗ್ತದಾ ಇದು ಕ್ಯಾರೆಕ್ಟರ್ ಅಂತ ಒಂದು ಪ್ರಶ್ನೆ ನನ್ನ ಹತ್ರ ಕೇಳಿದರು. ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚಾಲೆಂಜಿಂಗ್ ಆಗಿ ಮಾಡಿದ್ದಾರೆ. ಯಾವಾಗ ನಿಮ್ಮನ್ನು ಅಪ್ರೋಚ್ ಮಾಡಿ ಹೇಳಿದರು ನಾನು ಹೀಗೆ ಬಿಗ್ ಬಾಸ್ ಹೋಗ್ತಾ ಇದ್ದೇನೆ? ಹೋಗುವ ಒಂದು 4-5 ದಿವಸದ ಮುಂಚೆ ಫೋನ್ ಮಾಡಿದರು, ಈ ಥರ ಒಂದು ಬಿಗ್ ಬಾಸ್ಸಿಗೆ ಕಾಲ್ ಬಂದಿದೆ ಹೋಗಬೇಕಾ ಅಂತ ಕೇಳಿದರು ನನ್ನ ಹತ್ರ. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಗಗನ್ ಅಂತೇಳಿ, ನನ್ನ ಊರು ಮಂಗಳೂರು. ನಾನು ಮಂಕುಬಾಯಿ ಫಾಕ್ಸಿರಾಣಿ ಅಂತ ಒಂದು ಕನ್ನಡ ಚಲನಚಿತ್ರದ ನಿರ್ದೇಶಕ. ಇದಕ್ಕಿಂತ ಮುಂಚೆ ಹಲವಾರು ಕಿರುಚಿತ್ರಗಳನ್ನು ನಿರ್ದೇಶಿಸಿ ಮತ್ತು ಒಂದು ತುಳು ಚಿತ್ರದಲ್ಲಿ ಸಹ ನಿರ್ದೇಶಕನಾಗಿ ಕೂಡ ವರ್ಕ್ ಮಾಡಿದ್ದೆ. ನನ್ನ ಚಲನಚಿತ್ರದ ನಾಯಕ ಇವಾಗ ಬಿಗ್ ಬಾಸ್ಸಲ್ಲಿ ಚಾಲ್ತಿಯಲ್ಲಿರುವಂಥದ್ದು ರೂಪೇಶ್ ಶೆಟ್ಟಿ ಅವರು. ಸೊ ನಮ್ಮ ಮೂವಿ ಮಂಗಳೂರು ಕನ್ನಡದಲ್ಲಿ ಬರ್ತಾ ಇದೆ. ಈಗ ಮಂಕುಬಾಯಿ ಫಾಕ್ಸಿರಾಣಿ ಈಗ ಕನ್ನಡದಲ್ಲಿ ಒಂಥರ ಹೆಸರುಗಳು ತುಂಬ ಕ್ಯಾಚಿ ಆಗಿರಬೇಕು ಅಂತ ಹೇಳ್ತಾರೆ. ತುಂಬ ಡಿಫ್ರೆಂಟ್ ಆಗಿದೆ ನಿಮ್ಮ ಸಿನಿಮಾದ ಟೈಟಲು. ಯಾಕೆ ಆ ಥರದ ಟೈಟಲ್ ಇಟ್ರಿ? ಆ ಟೈಟಲ್ ಇಡಲಿಕ್ಕೆ ಅಂದರೆ ಅದು ಕತೆಗೆ ತುಂಬ ಸೂಕ್ತವಾಗಿದೆ. ಮೊದಲು ಟೈಟಲ್ ಇದ್ದದ್ದು ಕಪಟ ನಾಟಕ ಸೂತ್ರಧಾರೆ ಅಂತ. ಅದು ಕಾರಣಾಂತರಗಳಿಂದ ನಮಗೆ ಸಿಗಲಿಲ್ಲ ಆ ಟೈಟಲ್. ಹಾಗಾಗಿ ನಾವು ಹಲವಾರು ಟೈಟಲ್ಗಳನ್ನು ಯೋಚನೆ ಮಾಡಿ ಮತ್ತೊಂದು ಡಿಫ್ರೆಂಟ್ ಆಗಿ ಇಡಬೇಕಂತ ನಮ್ಮದು ಯೋಚನೆ ಇತ್ತು ತಂಡದು. ಹಾಗಾಗಿ ನಾವು ತುಂಬ ಪ್ರಯತ್ನಪಟ್ಟು ಬೇರೆ ಸ್ಟೈಲಲ್ಲಿ ಇಡಬೇಕಂತ. ಆ್ಯಕ್ಚುಲಿ ಟೈಟಲ್ ಇಟ್ಟದ್ದು ನಾನಲ್ಲ, ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟ್ ಹಾಕಿದ್ದೆ, ಈ ರೀತಿ ಒಂದು ಕತೆ ಲೈನ್ ಇದೆ, ಅದಕ್ಕೊಂದು ಟೈಟಲ್ ಬೇಕಂತೇಳಿ. ಆಗ ಒಬ್ಬ ನನಗೆ ಕಳಿಸಿದ್ದ. ಅದರಲ್ಲಿ ಫಸ್ಟ್ ಇದ್ದದ್ದು ಫಾಕ್ಸಿರಾಣಿ ಮಂಕುಬಾಯಿ ಅಂತ. ಅದರ ಹಿನ್ನೆಲೆ ಏನಂದರೆ ಅದು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅನ್ನೋ ಅಂತ ಒಂದು ಫ್ಲೇವರಲ್ಲಿ ಅವ ಇಟ್ಟದ್ದು. ಬಟ್ ಅದರ ಮೀನಿಂಗ್ ಪರ್ಫೆಕ್ಟ್ ನನ್ನ ಕತೆಗೆ ಕರೆಕ್ಟ್ ಸೂಟ್ ಆಗ್ತಿತ್ತು. ಅದಕ್ಕಾಗಿ ನಾನು ಮತ್ತೆ ಮಂಕುಬಾಯಿ ಫಾಕ್ಸಿರಾಣಿ ಅಂತ ಮೇಲ್ ಓರಿಯೆಂಟೆಡ್ ಫಿಲ್ಮ್ ಆಗಿರೋದ್ರಿಂದ ಅದಕ್ಕಾಗಿ ಮಂಕುಬಾಯಿ ಫಾಕ್ಸಿರಾಣಿ ಅಂತ ಇಟ್ಟೆ. ಈಗ ಈ ಸಿನಿಮಾದ ನಾಯಕ ಬಿಗ್ ಬಾಸ್ನಲ್ಲಿರುವಂಥ ರೂಪೇಶ್ ಶೆಟ್ಟಿ ಅವರ ಆಯ್ಕೆ ಯಾಕಾಯಿತು? ಈಗ ಅವರೇ ಹೀರೋ ಅಂತ ಕನ್ನಡದಲ್ಲಿ ಮಾಡಬೇಕಾದ್ರೆ ಮೊದಲ ಆಲೋಚನೆ ಬಂದು ಕನ್ನಡದಲ್ಲಿ ಹೆಸರು ಮಾಡಿರುವಂಥ ನಟ, ಕನ್ನಡದಲ್ಲಿ ಒಂದಷ್ಟು ಸಿನಿಮಾ ಮಾಡಿರೋ ನಟ ಅಂತ. ಯಾಕೆ ಮಂಗಳೂರಿನ ರೂಪೇಶ್ ಶೆಟ್ಟಿ ಅವರ ಆಯ್ಕೆ ಆಯಿತು? ರೂಪೇಶ್ ಶೆಟ್ಟಿ ಅವರಂದರೆ ರೂಪೇಶ್ ಶೆಟ್ಟಿ ಅವರಿಗೆ ಮತ್ತು ನನಗೆ ಸನಾತನ ಕಾಲದಿಂದ ಒಂದು ಸಂಬಂಧ. ಹೇಗೆ ಅಂದರೆ ನಾವೊಂದು ಆಲ್ಬಮ್ ಸಾಂಗ್ ಮಾಡಿದ್ದು, ಅದರಲ್ಲಿ ಹಾಡು ಹೇಳಿದರು ರೂಪೇಶ್ ಅವರು. ಸೊ ಆವಾಗಿಂದ ನಮ್ಮದೊಂದು ಬಾಂಡಿಂಗ್ ಇತ್ತು. ಬಟ್ ನಾನು ಅವರಿಗೆ ಫೇಸ್ಬುಕ್ಕಲ್ಲಿ ಮೆಸೇಜ್ ಮಾಡಿದ್ದೆ, ನಾನು ಫಸ್ಟ್ ಫಿಲ್ಮ್ ಮಾಡಿದರೆ ನಿಮ್ಮನ್ನೇ ಹೀರೋ ಮಾಡೋದಂತ. ಅದು ನನ್ನ ಹತ್ರ ಇವಾಗಲೂ ಕೂಡ ಇದೆ, ನಾನು ಅವರಿಗೆ ಕೆಲವೊಮ್ಮೆ ತೋರಿಸ್ತೇನೆ. ಎಷ್ಟು ವರ್ಷದ ಹಿಂದೆ? ಅದು 2014 ಒಂದು ಮೇ ಬಿ 6-7 ಇಯರ್ಸ್ ಆಯಿತು. ಆವಾಗ ನನ್ನದು ಅವ್ರಿಗೆ ಪರಿಚಯವೇ ಇಲ್ಲ. ನಾನು ಫಸ್ಟ್ ಫಿಲ್ಮ್ ಮಾಡಿದರೆ, ನನಗೆ ಅವಾಗ ಶಾರ್ಟ್ ಫಿಲ್ಮ್ ಕೂಡ ಮಾಡಿಲ್ಲ. ನಾನು ಮಾಡಿದರೆ ನೀವೇ ಹೀರೋ ಮಾಡಬೇಕಂತ ನನಗೊಂದು ಆಸೆ ಇದೆ ಅಂತ ಹೇಳಿದರು. ಆವಾಗ ಪ್ರೊಡ್ಯೂಸರ್ ಕಟ್ ಮಾಡಿ ಆ ಥರ ಎಲ್ಲ ಹೇಳಿದರು. ಬಟ್ ಅದು ಇವಾಗ ಈಡೇರುತ್ತೆ. ಹೇಗೆಂದರೆ ನಾನು ಅವರಿಗೆ ನಮ್ಮದು ಆಲ್ಬಮ್ ಸಾಂಗಲ್ಲಿ ಹಾಡು ಹೇಳಿದ ಮೇಲೆ ನಮ್ಮದು ಕಾಂಟ್ಯಾಕ್ಟ್ ಇತ್ತು, ಮತ್ತು ನಮ್ಮ ಶಾರ್ಟ್ ಫಿಲ್ಮ್ ರಿಲೀಸ್ಗೆಲ್ಲ ಬರ್ತಾಯಿದ್ರು. ಅದಾದಮೇಲೆ ಒಂದು ದಿವಸ ಅವರು CCLಲ್ಲಿ ಕ್ರಿಕೆಟ್ ಆಡ್ಲಿಕ್ಕೆ ಹೋಗುವಾಗ ನಾನು ಬಾಲ್ ಹಾಕ್ಲಿಕ್ಕೆ ಹೋಗ್ತಿದ್ದೆ. ಆವಾಗ ನಾನು ಆ್ಯಕ್ಚುಲಿ ಮಂಕುಬಾಯಿ ಫಾಕ್ಸಿರಾಣಿ ಮೊದಲೇನೆಂದರೆ ಕಿರುಚಿತ್ರ ಮಾಡ್ಲಿಕ್ಕೆ ಅಂತ ನಾವು ಪ್ಲ್ಯಾನಲ್ಲಿದ್ವಿ. ಆ ಕಿರುಚಿತ್ರದ ಹೆಸರು ಕಪಟ ನಾಟಕ ಸೂತ್ರಧಾರೆ ಅಂತ. ಅದು ಪೋಸ್ಟರ್ ಬಿಟ್ಟಿದ್ವಿ, ಅವರಿಗೆ ಅದು ಇಷ್ಟ ಆಯಿತು ಆ ಟೈಟಲ್. ಅದಕ್ಕೆ ನಾವು ಒಟ್ಟಿಗೆ ಹೋಗ್ತಿದ್ವಿ ನಾವು ಪ್ರಾಕ್ಟೀಸ್ ಮಾಡಿದ ಮೇಲೆ. ಅವಾಗ ಕೇಳಿದರು ಅದರ ಕತೆ ಏನು ಹೇಗೆ ಅಂತ. ನಾನು ಹೇಳಿದೆ ನಿಮಗೆ ಕತೆ ಹೇಳ್ತೇನೆ ಒಮ್ಮೆ ಅಂತ ಹೇಳಿ. ಹಾಗೆ ನಾನು ಅವರ ಆಫೀಸ್ಗೆ ಹೋಗಿ ಕತೆ ಹೇಳಿ, ಅವರಿಗೆ ಕತೆ ತುಂಬ ಇಷ್ಟ ಆಯಿತು. ಮತ್ತು ಅವರೊಂದು ಸುಳ್ಳು ಹೇಳಿದೆ, ನಮ್ಮ ಹತ್ರ ಪ್ರೊಡ್ಯೂಸರ್ ಇದ್ದಾರೆ ಅಂತ. ನಾನು ಶಾರ್ಟ್ ಫಿಲ್ಮ್ ಮಾಡೋದು, ಬಟ್ ಮೂವಿಗಾದರೆ ಪ್ರೊಡ್ಯೂಸರ್ ಇದ್ದಾರೆ, ನೀವು ಹೀರೋ ಆದರೆ ಅಂತ. ಅವರಿಗೆ ತುಂಬ ಕತೆ ಇಷ್ಟ ಆಗಿತ್ತು. ಮತ್ತು ಅವರು ಫಾಲೋಅಪ್ ಮಾಡ್ತಿದ್ರು ನನಗೆ, ಗಗನ್ ಏನಾಯಿತು ಏನು ವಿಷಯ ಅಂತೇಳಿ. ಸೊ ನನ್ನ ಒಂದು ಡ್ರೀಮಲ್ಲಿ ಇದ್ದದ್ದು ಕೂಡ ಅವರೇ ಹೀರೋ, ಮತ್ತು ಆ ಕತೆಗೆ ಅವರು ಸೂಟ್ ಆಗ್ತಾರಂತ ನನಗೆ ಇತ್ತು ಆವಾಗ. ಸೊ ಹಾಗಾಗಿ ಆವಾಗ ಗಿರ್ಗೆಟ್ ಕೂಡ ಆಗಿರಲಿಲ್ಲ. ನನಗೆ ಮಾತ್ರ ನನ್ನ ಕಥೆಯನ್ನು ನಾನು ಫಸ್ಟ್ ಫಿಲ್ಮ್ ಮಾಡಿದರೆ ಹೇಗೆ ಪ್ರಾಮಿಸ್ ಮಾಡಿದೆ ನೀವೇ ಹೀರೋ ಅಂತ. ಸೊ ಆ ಕತೆಗೆ ಅವರು ಸೂಕ್ತವಾಗಿರೋದ್ರಿಂದ ನಾನು ಅವರನ್ನು ಚೂಸ್ ಮಾಡಿದೆ. ಈಗ ರೂಪೇಶ್ ಅವರ ಈ ಹಿಂದಿನ ಕೆಲವೊಂದು ಸಿನಿಮಾಗಳನ್ನು ನೋಡಿದಾಗ ಅದರಲ್ಲಿ ಅವರು ಪಕ್ಕ ಒಬ್ಬ ಬಿಯರ್ಡ್ ಮ್ಯಾನ್. ಅವರ ಗಡ್ಡ ತೆಗೆದಂತಹ ಅಥವಾ ಸ್ವಲ್ಪ ಸಣ್ಣದಾಗಿ ಆ ಥರದ್ದು ಏನು ಪ್ರಯತ್ನಗಳನ್ನು ಮಾಡಿಲ್ಲ. ಬಟ್ ನಿಮ್ಮ ಸಿನಿಮಾದ ಒಂದು ಸಾಂಗ್ ಕೂಡ ಬಿಡುಗಡೆಯಾಗಿದೆ. ಅದನ್ನು ನೋಡಿದಾಗ ರೂಪೇಶ್ ಅವರು ಫುಲ್ಲು ಟ್ರಿಮ್ ಮಾಡಿ ಒಂದು ಯೂತ್ ಲುಕ್ಕಲ್ಲಿ ಕಾಣಿಸ್ತಾ ಇದ್ದಾರೆ. ಈಗ ಫಸ್ಟಿಗೆ ಆ ಥರ ಮಾಡಬೇಕು ಲುಕ್ ಅಂತ ಹೇಳಿದಾಗ ರೂಪೇಶ್ ಅವರ ಅಭಿಪ್ರಾಯ ಹೇಗಿತ್ತು? ಆ್ಯಕ್ಚುಲಿ ಮೊದಲು ಅವರು ನನ್ನ ರೆಮ್ಯುನರೇಷನ್ಗಿಂತ ಫಸ್ಟ್ ಕೇಳಿದೆ ಅದು ಕ್ವಶನ್, ಅಂದರೆ ಈ ಕಥೆಯಲ್ಲಿ ಬರುವಂಥ ಪಾತ್ರ ಯಕ್ಷಗಾನ ಕಲಾವಿದ, ಅವ ಮಾಡರ್ನ್ ಆಗಿ ಸ್ಟೈಲ್ ಆಗಿರೋದಿಲ್ಲ, ಒಂದು ವಿಲೇಜ್ನಲ್ಲಿರುವಂಥ ಒಂದು ಕ್ಯಾರೆಕ್ಟರ್ ಅದು. ಹಾಗಾಗಿ ಅಲ್ಲಿ ಬಿಯರ್ಡ್ ಇಟ್ಟು ಸ್ಟೈಲ್ ಮಾಡುವಂಥದ್ದು ಇಲ್ಲ. ನಮ್ಮ ಕಥೆಯಲ್ಲಿ ಬಿಯರ್ಡ್ಲೆಸ್ ಬೇಕಿತ್ತು. ನಾನು ಅವರಿಗೆ ಫಸ್ಟ್ ಸ್ಟೋರಿ ಹೇಳುವಾಗ ಆ ವಿಷಯವನ್ನು ಹೇಳಿಲ್ಲ.
ಮತ್ತು ನಾನು ಕಂಪ್ಲೀಟ್ ಅವ್ರಿಗೆ ಸ್ಕ್ರಿಪ್ಟ್ ಇಷ್ಟ ಆದಮೇಲೆ ನಾನು ಅವ್ರಿಗೆ ಹೇಳಿದೆ ಬಿಯರ್ಡ್ ತೆಗಿಬೇಕಂತ. ಮೊದಲು ಲುಕ್ ಕೊಟ್ಟರು, ಒಂದು ಶಾಕ್ ಆಗಿ. ಆವಾಗ ಫಸ್ಟ್ ಮೀಸೆ ತೆಗಿಬೇಕಂತಿತ್ತು, ಬಟ್ ನಾವು ಬಿಯರ್ಡ್ ತೆಗೆದ್ಮೇಲೆ ನನಗೆ ನನ್ನ ಯೋಚನೆಯಲ್ಲಿ ಯಾವ ಒಂದು ಕ್ಯಾರೆಕ್ಟರ್ ಇತ್ತು, ಆ ಯಕ್ಷಗಾನ ಕಲಾವಿದ ಒಂದು ರಾಜೇಶ್ ಅನ್ನೋ ಒಂದು ಕ್ಯಾರೆಕ್ಟರ್, ಅದಕ್ಕೆ ಕರೆಕ್ಟಾಗಿ ಒಂದು ಸೂಟ್ ಆಯಿತು ಅವರ ಫೇಸ್. ಸೊ ಹಾಗಾಗಿ ನಾವು ಅವರ ಹತ್ರ ಹೇಳಿದಾಗ ಅವ್ರಿಗೆ ಇಷ್ಟ ಆಯಿತು, ಅಂದರೆ ಸ್ಟೋರಿ ಇಷ್ಟ ಆಗಿದ್ದರಿಂದ ಅವರು ಈಸಿಲಿ ಒಪ್ಪಿದ್ರು. ಮತ್ತೆ ಅವರ ರೆಮ್ಯುನೇಷನ್ ಎಲ್ಲ ಮತ್ತೆ ಕೇಳಿದ್ರು ಅವರು. ಸೊ ಹೇಗಿರುತ್ತೆ ರೂಪೇಶ್ ಅವರ ಪಾತ್ರ ಈ ಸಿನಿಮಾದಲ್ಲಿ? ಅವರಿಗೆ ಆ್ಯಕ್ಚುಲಿ ಫಸ್ಟ್ ತುಂಬ ಚಾಲೆಂಜಿಂಗ್ ಇದು ಕ್ಯಾರೆಕ್ಟರ್. ಅವರು ಸ್ಟೋರಿ ಕೇಳಿದ ಮೇಲೆ ನನ್ನಿಂದ ಆಗ್ತದಾ ಇದು ಕ್ಯಾರೆಕ್ಟರ್ ಅಂತ ಒಂದು ಪ್ರಶ್ನೆ ನನ್ನ ಹತ್ರ ಕೇಳಿದರು. ನಾವು ಕ್ಯಾರೆಕ್ಟರ್ ಸ್ಕೆಚ್ ಎಲ್ಲ ಮಾಡಿ ಅವರದೊಂದು ಈ ರೀತಿ ಬರ್ತದೆ ಅಂತ ಹೇಳಿ ಪ್ಲ್ಯಾನ್ ಮಾಡಿ ಮತ್ತು ವರ್ಕ್ಶಾಪ್ ಮಾಡಿ ಅವರನ್ನು ತುಂಬ ಸ್ಕ್ರಿಪ್ಟಿಗೆ ಇನ್ವಾಲ್ವ್ ಮಾಡಿ ಒಂದು 25-26 ದಿವಸಗಳ ವರ್ಕ್ಶಾಪ್ ಮಾಡಿದ್ವಿ. ಮತ್ತು ಅವರು ಅದಕ್ಕೋಸ್ಕರ ಫ್ಯಾಟ್ ಆದರು. ಸೊ ಈ ರೀತಿಯ ಪ್ರಿಪರೇಷನ್ಗಳೆಲ್ಲ ಮಾಡಿ ನಾವು ಪ್ರಿಪೇರ್ ಆಗಿ ಶೂಟಿಂಗ್ ಸ್ಪಾಟಿಗೆ ಹೋದದ್ದು. ಬಟ್ ಫಸ್ಟ್ 3 ಡೇಸ್ ಕೂಡ ಅವರಿಗೆ ಪಿಕಪ್ ಮಾಡಲಿಕ್ಕೆ ಕಷ್ಟ ಆಯಿತು ಅವರ ಕ್ಯಾರೆಕ್ಟ್ರನ್ನು. ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚಾಲೆಂಜಿಂಗ್ ಆಗಿ ಮಾಡಿದ್ದಾರೆ. ನನ್ನ ಪ್ರಕಾರ ಅವರ ಕ್ಯಾರಿಯರಲ್ಲಿ ಇದು ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಅವರದು. ಮತ್ತು ಒಬ್ಬ ಇನ್ನೋಸೆಂಟ್ ಗೈಯ ಕ್ಯಾರೆಕ್ಟರ್ ಅವರು ತುಂಬ ಚಾಲೆಂಜಿಂಗ್ ಆಗಿ ಕೂಡ ಮಾಡಿದ್ದಾರೆ. ಸೊ ಎಲ್ಲಿ ಎಲ್ಲ ಶೂಟಿಂಗ್ ನಡೀತು? ಎಷ್ಟು ದಿನದ ಪ್ರೊಸೆಸ್ ಈ ಸಿನಿಮಾ ಶೂಟಿಂಗ್? ಫಿಲ್ಮ್ ಶೂಟಿಂಗ್ ನಮ್ಮದು 22 ಡೇಸ್ ಶೆಡ್ಯೂಲ್ ಮಾಡಿದ್ವಿ ನಾವು, ಒಂದೇ ಶೆಡ್ಯೂಲಲ್ಲಿ ಮಾಡಿದ್ವಿ. ಎಲ್ಲ ಶೂಟಿಂಗ್ ಆದದ್ದು ವಿಟ್ಲ ಪರಿಸರದಲ್ಲಿ ನಡೆದು, ವಿಟ್ಲ, ಸಾಲೆತ್ತೂರು, ಪುತ್ತೂರು ಆ ನಿಯರ್ ಲೊಕೇಶನಲ್ಲಿ ಎಲ್ಲ ಶೂಟಿಂಗ್ ನಡೆದಿದೆ. ಸೊ ಸಿನಿಮಾ ಒಂದು ಮಂಗಳೂರು ಕನ್ನಡ ಶೈಲಿಯ ಸಿನಿಮಾ ಆಗಿದೆ. ಮಂಗಳೂರು ಕನ್ನಡ ಪೂರ್ಣವಾಗಿ ಮಂಗಳೂರು ಕನ್ನಡದಲ್ಲೇ ತಯಾರಾಗಿದೆ. ಅಂದರೆ ಕತೆಗೆ ರಿಕ್ವೈರ್ಮೆಂಟ್ ಇರೋದು ಈ ನಮ್ಮ ಕೋಸ್ಟಲ್ ಏರಿಯಾ ಕರಾವಳಿ ಭಾಗದ ಕತೆ ಆಗಿರೋದ್ರಿಂದ ಯಕ್ಷಗಾನ ಕಲಾವಿದನ ಒಂದು ಲೈಫಲ್ಲಿ ನಡೆಯುವಂಥದ್ದು ಒಂದು ಕತೆ, ಒಂದು ರಿಯಲಿಸ್ಟಿಕ್ ಫೀಲ್ ಇರುವಂಥದ್ದು ಸಿನಿಮಾ. ಹಾಗಾಗಿ ನಮಗೆ ಮಂಗಳೂರು ಕನ್ನಡದ ಅವಶ್ಯಕತೆ ಇತ್ತು. ಹಾಗಾಗಿ ಅದರ ಮುಖಾಂತರ ನಾವು ಆ ಸಿನಿಮಾವನ್ನು ಹೊರತರುತ್ತಿದ್ದೇವೆ. ಸೊ ರೂಪೇಶ್ ಶೆಟ್ಟಿ ಅವ್ರನ್ನ ಬಿಟ್ಟು ತಾರಾಗಣದಲ್ಲಿ ಬೇರೆ ಯಾರೆಲ್ಲ ಇದ್ದಾರೆ? ರೂಪೇಶ್ ಶೆಟ್ಟಿ ಬಿಟ್ಟು ಮತ್ತೆ ಇರೋದು ನಮಗೆ ಫೀಮೇಲ್ ಲೀಡ್ ಆಗಿ ಗೀತಾ ಭಾರತಿ ಭಟ್ ಅಂತ, ಬ್ರಹ್ಮಗಂಟು ಸೀರಿಯಲ್ ಹೀರೋಯಿನಿ ಅವರು. ಸೊ ಅವರು ಮಾಡ್ತಿದ್ದಾರೆ. ಅವರು ಮೂಲತಃ ಮಂಗಳೂರವರೇ, ಕಾರ್ಕಳದವರು. ಸೊ ನನಗೆ ನನ್ನ ಕತೆಗೆ ಅವರ ಅವಶ್ಯಕತೆ ಇತ್ತು. ಅದು ಸಿನಿಮಾದಲ್ಲಿ ನಿಮಗೆ ಗೊತ್ತಾಗ್ತದೆ ಯಾಕೆ ಅವಶ್ಯಕತೆ ಅಂತ. ಅವರು ಮಾಡಿದ್ದಾರೆ. ಮತ್ತು ಪ್ರಕಾಶ್ ತುಮಿನಾಡ್ ಅವರು ಮಾಡಿದ್ದಾರೆ. ಮತ್ತು ಅರ್ಜುನ್ ಕಜೆ ಅಂತ ಹೇಳಿ ಮಾಡಿದ್ದಾರೆ, ಮಂಗಳೂರವರೇ. ಮತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕೆಲವೊಂದು ಆರ್ಟಿಸ್ಟ್ ಆ್ಯಕ್ಟ್ ಮಾಡಿದರು, ರಾಧಾಕೃಷ್ಣ ಕುಂಬ್ಳೆ ಅವರೆಲ್ಲ ಆ್ಯಕ್ಟ್ ಮಾಡಿದ್ದಾರೆ. ಒಬ್ಬ ಹೊಸ ಹುಡುಗನಿಗೆ ಮೊದಲ ಬಾರಿಗೆ ಸಂಗೀತ ನಿರ್ದೇಶನಕ್ಕೆ ಅವಕಾಶ ಸಿಕ್ಕಿದೆ ಅಂತ ಕೇಳಿದ್ವಿ. ಹೇಗೆ ನಡೀತು ಸಂಗೀತದ ಪ್ರೊಸೆಸ್ ಈ ಸಿನಿಮಾಕ್ಕೆ ಬೇಕಾದ ಹಾಗೆ? ಸಂಗೀತದಂದರೆ ನಮಗೆ ಲೋ ಬಜೆಟ್ ಫಿಲ್ಮ್ ಆಗಿರೋದ್ರಿಂದ ಅತಿ ಕಡಿಮೆ ಬಜೆಟಲ್ಲಿ ನಾವು ಮಾಡಿದ್ದು. ಅದಕ್ಕೆ ಮ್ಯೂಸಿಕ್ ಡೈರೆಕ್ಟರ್ ನಮಗೆ ದೊಡ್ಡ ಮಟ್ಟದ ಯೋಚನೆ ಮಾಡಲಿಕ್ಕೆ ಅವಶ್ಯವೇ ಇರಲಿಲ್ಲ ನಮಗೆ. ಅಂದರೆ ನಮ್ಮ ಫ್ರೆಂಡ್ ಸರ್ಕಲಲ್ಲೇ ನಾವು ಮಾಡುವ, ಅಂದರೆ ಟ್ಯಾಲೆಂಟೆಡ್ ಇರುವವರು ಇದ್ದಾರೆ. ಹಾಗಾಗಿ ನಾವು ನಮ್ಮದರಲ್ಲಿ ಅಂದರೆ ಇಬ್ಬರು ಮ್ಯೂಸಿಕ್ ಡೈರೆಕ್ಟರ್, ಒಂದು ಶಮೀರ್ ಮುಡಿಪು ಮತ್ತು ವಿನ್ಯಾಸ ಅಂತ ಹೇಳಿ. ಅವರು ಒಳ್ಳೆ ಟ್ಯೂನ್ ಕಂಪೋಸರ್. ನನಗೆ ಅವರ ಟ್ಯೂನ್ಸ್ ಎಲ್ಲ ಇಷ್ಟ ಆಗಿತ್ತು. ನಾನು ಅವರಿಗೆ ಸಿಚುವೇಶನ್ ಹೇಳಿದಾಗ ಅವರು ಟ್ಯೂನ್ ಕಳಿಸ್ತಾಯಿದ್ರು ನನಗೆ. ಆ ಟ್ಯೂನು ನನ್ನ ಕತೆಗೆ ನಾನು ಅವ್ರ ಹತ್ರ ಹೇಳಿದಾಗ ಅದೇ ರೀತಿಯಾಗಿ ಇತ್ತು. ಸೊ ಹಾಗಾಗಿ ನಾನು ಅವರನ್ನು ಚೂಸ್ ಮಾಡಿದೆ. ಸೊ ಕಡಿಮೆ ಬಜೆಟ್ ಆಗಿರೋದ್ರಿಂದ ಅವರು ಟ್ಯೂನ್ ಮಾಡಿ ಮತ್ತು ಅದು ಅರೇಂಜ್ಮೆಂಟ್ಸನ್ನು ಚಂದನ್ ಶೆಟ್ಟಿ ಅವರದ್ದು ಗಿಟಾರಿಸ್ಟ್ ಅವರು ರೋನಿ ಅಂತೇಳಿ, ಮೂಲತಃ ಅವರು ಮೈಸೂರವರು, ಅವರು ಮಾಡಿದರು. ಸೊ ನಾವೆಲ್ಲ ಟೀಮ್ ಸೇರಿಕೊಂಡು ಮಾಡಿರೋದು ಮ್ಯೂಸಿಕ್. ಆದರೆ ಅದಕ್ಕೆ ನಾವು ಸಿಂಗರ್ಸನ್ನೆಲ್ಲ ದೊಡ್ಡ ಸಿಂಗರ್ಸನ್ನೆಲ್ಲ ಹಾಕಿದೆ. ಸೋನಿಗಮ್, ವಿಜಯ್ ಪ್ರಕಾಶ್, ಹರಿಚರಣ್ ಈ ಥರ ಸಿಂಗರ್ಸ್ ಹಾಕಿದೆ. ಸೊ ಮ್ಯೂಸಿಕ್ ಔಟ್ಪುಟ್ ತುಂಬ ಒಳ್ಳೆ ಬಂದಿದೆ ಅಂತ ನಂಬಿಕೆ ಇದೆ ನನಗೆ. ಈಗ ಒಂದು ಸಾಂಗ್ ನಿಮ್ಮದು ಬಿಡುಗಡೆ ಆಗಿದೆ, ಮಿಂಚಾಗಿ ಅಂತ, ಬಹಳ ಹಿಟ್. ಒಂದು ರೀಲ್ಸಲ್ಲೂ ಕೂಡ ತುಂಬ ಚೆನ್ನಾಗಿ ಓಡ್ತಾ ಇದೆ. ಯೂಟ್ಯೂಬ್ನಲ್ಲೂ ಆಲ್ಮೋಸ್ಟ್ 2.5 ಲಕ್ಷಕ್ಕಿಂತ ಜಾಸ್ತಿ ಜನ ಆ ಸಾಂಗನ್ನು ಕೇಳಿದ್ದಾರೆ. ಈ ಸಾಂಗಿನ ಪ್ರೊಸೆಸ್ ಏನೋ ಒಂಥರ ವಿಭಿನ್ನವಾಗಿತ್ತು ಅಂತ ಕೇಳಿದ್ವಿ. ಸೋನು ನಿಗಮ್ ಬರಬೇಕು, ಈ ಹಾಡನ್ನು ಹಾಡಬೇಕು ಅಂತ. ಯಾವ ಥರ ಅದು ಹೇಗಿತ್ತು ಪ್ರೊಸೆಸ್? ಸೋನು ನಿಗಮನ್ನು ಈ ಹಾಡನ್ನು ಹಾಡಿಸ್ಬೇಕು ಅನ್ನೋ ಪ್ರೊಸೆಸ್ ಬಗ್ಗೆ ಹೇಳ್ಬೋದು? ಆ್ಯಕ್ಚುಲಿ ಆ ಮಿಂಚಂತೆ ಮಿನುಗುತ್ತಿರೋ ಸಾಂಗ್ ಇವಾಗ ರಿಲೀಸ್ ಏನಾಗಿದೆ, ಅದು ತುಂಬ ಒಂದು ಇತಿಹಾಸ ಕ್ರಿಯೇಟ್ ಮಾಡಿದಂಥ ಒಂದು ಸಾಂಗ್. ಆ ಥರ ಫೀಲ್ ಇದೆ. ಯಾಕಂತ ಹೇಳಿದ್ರೆ ಅದಕ್ಕಾಗಿ ನಾವು ಕಷ್ಟಪಟ್ಟದು ತುಂಬ. ಟ್ಯೂನು ಈಸಿಯಾಗಿ ಬಂತು, ಅರೇಂಜ್ಮೆಂಟ್ಸ್ ಎಲ್ಲ ಈಸಿ ಆಯಿತು. ನಮಗೆ ಸಿಂಗರ್ಸ್ ಅದಕ್ಕೆ ಅದು ಶಮೀರ್ ಕಂಪೋಸ್ ಮಾಡಿದ್ದು. ಸಮೀರ್ ನಮಗೆ ರೆಫರೆನ್ಸ್ ಆಗಿ ಹಾಡಿ ಕೊಟ್ಟಾಗ ಅವನು ಆ್ಯಕ್ಚುಲಿ ಜೂನಿಯರ್ ಸೋನು ನಿಗಮ್ ಅಂತ ನಾವು ಕರೆಯೋದು. ನಮಗೆ ಅದು ಸೋನು ನಿಗಮ್ ಹಾಡಬೇಕಂತ ನನ್ನ ಡ್ರೀಮ್. ಬಜೆಟ್ ಇಲ್ಲ ಆವಾಗ, ಪ್ರೊಡ್ಯೂಸರ್ ಹತ್ರ ಅಪ್ರೋಚ್ ಮಾಡಲಿಕ್ಕೆ ಸಹ ಕಷ್ಟ. ಬಟ್ ನಾವು ಮಾಡಿದ್ವಿ. ಅವರು ಓಕೆ ಮಾಡು ಅಂತ ಹೇಳಿದರೆ ನಾವು ಒಂದು ವ್ಯವಸ್ಥೆ ಮಾಡಿ ಮಾಡು ಅಂತೇಳಿ. ಸೊ ಡ್ರೀಮ್ ನಮ್ಮದು ಸೋನು ನಿಗಮ್ ಸರ್ ಆಡ್ತಾರೆ ನಮ್ಮ ಫಿಲ್ಮಲ್ಲಿ ಅಂತ. ಆದರೆ ಅವರನ್ನು ಕಾಂಟ್ಯಾಕ್ಟ್ ಮಾಡೋದು ಹೇಗೆ ಅಂತೇಳಿ ತುಂಬ ಕಷ್ಟ. ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಟ್ರೈ ಮಾಡಿದ್ವಿ. ಅವರ ಮ್ಯಾನೇಜರ್ ಇದ್ದರು, ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಕರ್ನಾಟಕದವರೇ ಹೋದ್ವಿ. ಬಟ್ ನಮ್ಮ ಟೈಮ್ ಸರಿಯಿಲ್ಲ, ಏನೋ ಗೊತ್ತಿಲ್ಲ. ಅವರು ಆ ಬಾಂಬೆ ರೀಚ್ ಆದಾಗಲೇ ಅವ್ರಿಗೆ ಏನೋ ಥ್ರೋಟ್ ಇನ್ಫೆಕ್ಷನ್ ಅಂತ ಕ್ಯಾನ್ಸಲ್ ಆಯಿತು ಫಸ್ಟ್ ಸಲ. ಮತ್ತು ರಿಟರ್ನ್ ಬಂದ್ವಿ. ಮತ್ತು ಸೆಕೆಂಡ್ ಟೈಮ್ ಹೋದ್ವಿ. ಆವಾಗ ಕೂಡ ಸೇಮ್ ಅವ್ರದ್ದು ಏನು ಅಬ್ರಾಡಿಗೆ ಹೋಗ್ಲಿಕ್ಕೆ ಅರ್ಜೆಂಟ್ ಎಮರ್ಜೆನ್ಸಿ, ಅವರೆಲ್ಲ ಬ್ಯುಸಿ ಪರ್ಸನ್ಸ್. ಸೊ ಹೇಳಿದ್ರು, ಹಾಗೆ ನಮಗೆ ಮಾಡಲಿಕ್ಕಾಗಿಲ್ಲ. ಸೊ 2 ಟೈಮ್ಸ್ ಮಾಡಿ ನಾವು ರಿಟರ್ನ್ ಬಂದು ಮತ್ತು ಪ್ರೊಡ್ಯೂಸರ್ ನಮ್ಮ ಹತ್ರ ಇನ್ನೊಮ್ಮೆ ಹೋಗು ಅಂತ ಹೇಳೋ ಆಪ್ಷನ್ ಇಲ್ಲ, ನಮಗೆ ಸಹ ನಂಬಿಕೆ ಇಲ್ಲ ಅವ್ರು ಸಿಗ್ತಾರ ಅಂತ.
ಅದಕ್ಕಾಗಿ ಮತ್ತು ಸಂತೋಷ್ ವೆಂಕಿ ಅಂತ ಇದ್ದಾರೆ ಕನ್ನಡದ ಅವರು ಫೇಮಸ್ ಸಿಂಗರ್ಸ್, ಅವ್ರ ಹತ್ರ ಹಾಡಿಸಿದ್ವಿ. ಆಪ್ಷನ್ ಇಲ್ಲ, ಅವಾಗ ಫಿಲ್ಮ್ ರೆಡಿ ಆಗ್ತಿತ್ತು. ಅದು ಏನೋ ಸಮಾಧಾನ ಇಲ್ಲ, ನಾವು ಯಾರ ಹತ್ರ ಸಾಂಗ್ ಕೇಳಿಸುವಾಗ ಸಹ ಇದು ಸೋನಿ ನಿಗಮ್ ಅವರು ಹಾಡಲಿಕ್ಕಿತ್ತು ಆ ಥರವೇ ಹೇಳ್ತಿದ್ವಿ. ಬಟ್ ನಮಗೆ ಈ ಇಯರಲ್ಲಿ ಅವರದೊಂದು ಕಾಂಟ್ಯಾಕ್ಟ್ ಅಂದರೆ ಡೈರೆಕ್ಟ್ ಮ್ಯಾನೇಜರ್ನ ಕಾಂಟ್ಯಾಕ್ಟ್ ಸಿಕ್ತು. ಸೊ ಲಾಸ್ಟ್ ಆಪ್ಷನ್ ಒಂದು ಟ್ರೈ ಮಾಡು ಅಂತೇಳಿ ಮಾಡಿದ್ವಿ. ಅಲ್ಲಿ ಹೋದ್ಮೇಲೆ ಮಿರಾಕಲ್, ಅಂದರೆ ಅವರು ಹೋಗುವಾಗ ಅವ್ರ ಹತ್ರ ಮಾತಾಡಲಿಕ್ಕಿಲ್ಲ, ರಿಸ್ಟ್ರಿಕ್ಷನ್ ಇದೆ, ನಾವೇನು ಅಡ್ವೈಸ್ ಮಾಡಲಿಕ್ಕಿಲ್ಲ, ಅವರೇ ಹಾಡ್ತಾರೆ ಕೊಡ್ತಾರೆ, ಆ ಥರ ಪ್ರೊಸೀಜರ್ ಇತ್ತು. ಬಟ್ ನಾವೊಂದು ಹೊಸ ತಂಡ ಹೋದಾಗ ಅಲ್ಲಿ ನಮ್ಮ ಟ್ಯೂನನ್ನು ನಮಗೆ ಟ್ರ್ಯಾಕ್ ಸಿಂಗಿಂಗ್ ಮಾಡಿರೋದು ಶಮೀರ್ ಮುಡಿಪು. ಅವರ ಸಾಂಗ್ ಕೇಳಿ ಸೋನು ನಿಗಮ್ ಸಾರೆ ಅವರಿಗೆ ಶಾಕ್ ಆಗಿ ಸೇಮ್ ಅವರ ಥರನೇ ಹಾಡಿರೋದನ್ನು ಅವ್ರು ಗಮನಿಸಿ ನಮ್ಮನ್ನೆಲ್ಲ ಒಂದು ಯಾವ ರೀತಿ ಟ್ರೀಟ್ ಮಾಡಿದಂಥ ಕ್ಲೋಸ್ ಫ್ರೆಂಡ್ಸ್ ಥರ ಟ್ರೀಟ್ ಮಾಡಿದ್ರು. ಶಮೀರನ್ನ ಹತ್ರ ಎಲ್ಲ ಮಾತಾಡಿಸಿ ನಮಗೋಸ್ಕರ 4-5 ಬಾರಿ ರೆಕಾರ್ಡ್ ಮಾಡಿಕೊಟ್ರು. ಸೊ ಒಂದು ಅಲ್ಲಿಗೆ ನಾವು ಯಾವ ರೀತಿ ಹೋದ್ವಿ, ಯಾವ ರಿಸ್ಟ್ರಿಕ್ಷನಲ್ಲಿ ಹೋದ್ವಿ ಅದು ಅಲ್ಲಿ ಇರಲಿಲ್ಲ. ಆ ಥರ ಅವರೇ ನಮಗೆ ಖುಷಿಯಿಂದ ಸಿಂಗ್ ಮಾಡಿ 2-3 ಸಲ ಸಿಂಗ್ ಮಾಡಿ ಬೇಕಾ ಇದು ಓಕೆನಾ ಆ ಥರ ಎಲ್ಲ ಮಾತಾಡಿಸಿ ಕೊಟ್ಟರು ನಮಗೆ. ಅದು ಅಲ್ಲಿ ಟ್ರೀಟ್ಮೆಂಟ್ ಚೇಂಜ್ ಆದಾಗ ಖುಷಿ ಆಯಿತು. ಮತ್ತು ಫೋಟೋ ಎಲ್ಲ ತೆಗಿಲಿಕ್ಕೆ ಇರಲಿಲ್ಲ ಆ ಆಪ್ಷನ್, ಬಟ್ ನಮಗೋಸ್ಕರ ಫೋಟೋ ಎಲ್ಲ ತೆಗೆದು ಕೊಟ್ಟರು. ಸೊ ಅವರ ಕಡೆಯಿಂದ ಫಸ್ಟ್ ನಮಗೆ ಅಪ್ರಿಷಿಯೇಷನ್ ಬಂದದ್ದು. ಮತ್ತು ಅದು ನಮ್ಮ ಡ್ರೀಮ್ ಸಾಂಗ್ ಒಂದು ನಮ್ಮ ಮೂವಿದು. ಸೊ ಹಾಗಾಗಿ ಆ ಸಾಂಗಿಗೋಸ್ಕರ ಇಷ್ಟು ಕಷ್ಟಪಟ್ಟು ಇವಾಗ ಸೋನು ನಿಗಮ್ ಅವರು ಹಾಡಿ ರಿಲೀಸ್ ಆಗಿದೆ. ಜನರಿಂದ ಉತ್ತಮ ಪ್ರತಿಕ್ರಿಯೆ ಕೂಡ ಸಿಕ್ಕಿದೆ, ನಮಗೆ ಒಳ್ಳೆ ರೀತಿ ವ್ಯೂಸ್ ಹೋಗ್ತಾ ಇದೆ. ಸೊ ಹೊಸಬರ ಪ್ರಯತ್ನಕ್ಕೆ ಒಂದು ಒಳ್ಳೆ ಗಿಫ್ಟ್ ಕೊಟ್ಟಾಗೆ ಆಗಿದೆ. ಸೊ ನೀವೊಂದು ವಿಡಿಯೋ ಹಾಕಿದ್ರಿ, ಲೈಕ್ ರೂಪೇಶ್ ಅವರೊಟ್ಟಿಗೆ ಒಂದು ಸ್ಕಿಟ್ ಥರ ಮಾಡಿ, ಈಗ ನಮ್ಮ ಹಾಡನ್ನು ಸೋನು ನಿಗಮ್ ಹಾಡ್ತಾರೆ ಅಂತ, ಆಗ ಅವರೊಂದು ಎಕ್ಸೈಟ್ಮೆಂಟಲ್ಲಿ ರಿಟರ್ನ್ ಒಂದು ಆನ್ಸರ್ ಕೊಡ್ತಾರೆ. ಹೌದಾ ನಿಜವಾಗ್ಲೂ ಅಂತ, ಯಾಕಂತ ಹೇಳಿದ್ರೆ ರೂಪೇಶಿಗೆ ಬಹುಶಃ ಅವರು ಮಾಡಿರೋ ಇಷ್ಟು ಸಿನಿಮಾಗಳಲ್ಲಿ ಸೋನು ನಿಗಮ್ ಅವರ ವಾಯ್ಸ್ ಸಿಕ್ಕಿರಲಿಲ್ವೋ ಏನೋ, ಹೇಗಿತ್ತು ಅವರ ಫಸ್ಟ್ ರಿಯಾಕ್ಷನ್ ನೀವು ಹೇಳಿದಾಗ? ಆ್ಯಕ್ಚುಲಿ ರೂಪೇಶ್ ಅಣ್ಣನವ್ರ ಹತ್ರ ನಾನು ಹೇಳಿಲ್ಲ. ಫೈನಲ್ ಇವಾಗ ಥರ್ಡ್ ಟೈಮ್ ಹೋಗುವಾಗ ರೆಕಾರ್ಡಿಂಗ್ ಸೋನು ನಿಗಮ್ಗೆ ಹೋಗ್ತಿದ್ದೇವೆ ಅಂತ ಏನು ಇನ್ಫಾರ್ಮೇಷನ್ ಕೊಡಲಿಲ್ಲ. ಯಾಕೆಂದರೆ ಹೇಳಿದರೆ ನಂಬುದಿಲ್ಲ ಅಂತ ಸಹ ಗೊತ್ತುಂಟು. ಫಸ್ಟ್ 2 ಟೈಮ್ಸ್ ಹೋಗಿ ನಾವು ನಂಬಿಕೆ ಕಳ್ಕೊಂಡು ಹೋಗಿದ್ದೇವೆ. ಸೊ ಅದಕ್ಕಾಗಿ ನಾವು ಸರ್ಪ್ರೈಸ್ ಪ್ಯಾಕ್ ಆಗಿ ಹೋಗಿ ಮತ್ತು ಅವ್ರು ರೆಕಾರ್ಡಿಂಗ್ ಮಾಡಿದಂತ ಹೇಳಿದಾಗ ಅವ್ರಿಗೆ ತುಂಬ ಶಾಕ್ ಆಯಿತು. ಫೋನಲ್ಲಿ ಹೇಳಿದ್ದು ಸಾಂಗ್ ಕಳಿಸಿ ಕೇಳಿದ್ರು, ಸಾಂಗ್ ಕೇಳಿ ತುಂಬ ಖುಷಿಯಾಗಿ ಕಾಲ್ ಮಾಡಿ ಗ್ರೇಟ್, ನಮ್ಮದೊಂದು ಡ್ರೀಮ್ ಫುಲ್ಫಿಲ್ ಆಯ್ತು ಅಂತ ಹೇಳಿದರು. ಸೊ ಆ ಪ್ಲ್ಯಾನ್ಗೋಸ್ಕರ ನಾವು ಅದು ವೀಡಿಯೋ ಮಾಡಿದ್ದು. ಸೋನು ನಿಗಮ್ ಅಂತಂದರೆ ಯಾಕಂದರೆ ಅದೇ ರೀತಿ ಪ್ರೊಸೆಸ್ ಆಗಿರುವ ಕಾರಣ ಸೋನು ನಿಗಮ್ ಸಿಂಗರ್ ಅಂತೇಳಿ ನಮಗೆ ನಂಬಲಿಕ್ಕೆ ಆಗದ ವಿಷಯ ಅದು, ನಮ್ಮ ಫಿಲ್ಮಲ್ಲಿ ಹಾಡಿದ್ದಾರೆ ಅಂತೇಳಿ. ಯಾಕಂದರೆ ಅವರೆಲ್ಲ ಲೆಜೆಂಡ್ ಸಿಂಗರ್ಸ್, ದೊಡ್ಡ ದೊಡ್ಡ ಸ್ಟಾರ್ ಕಾಸ್ಟ್ ಫಿಲ್ಮ್ಗಳೆಲ್ಲ ಹಾಡಿರೋದು. ನಮ್ಮದು ಮ್ಯೂಸಿಕ್ ಕಂಪೋಸರ್ ಸಹ ಹೊಸಬ್ರು. ಸೊ ಈ ವಿಷಯ ಇರುವಾಗ ನಮಗೆ ಅವ್ರು ಸಿಕ್ಕಿದ್ದು ನಮ್ಮ ಚಾನ್ಸ್. ಸೊ ರೂಪೇಶ್ ಅಣ್ಣನವ್ರ ಹತ್ರ ನಾವು ಹೇಳುವಾಗ ತುಂಬ ಎಕ್ಸೈಟ್ ಆದರು. ಮತ್ತು ಅವರಿಗೆ ಒಂದು ಕಾನ್ಫಿಡೆಂಟ್ ಬಂತು, ಓಕೆ ನಾವು ಹೊಸ ಟೀಮ್ ಆದರೂ ಕೂಡ ಈ ಪ್ರೊಸೀಜರ್ನೆಲ್ಲ ಸ್ವಲ್ಪ ಸ್ಟ್ರಾಂಗ್ ಮಾಡ್ಕೊಂಡು ಬರ್ತಿದ್ದೇವೆ ಅಂತೇಳಿ. ಸೊ ಒಳ್ಳೆ ಪ್ರತಿಕ್ರಿಯೆ ಕೊಟ್ಟರು ಅವರು. ಈಗ ನಿಮ್ಮದು ಇದು ಮೊದಲ ನಿರ್ದೇಶನ ಅಂತ ಹೇಳಿದ್ರಿ. ಮೊದಲ ನಿರ್ದೇಶನ ಅಂತ ಹೇಳಿದಾಗ ತುಂಬ ಸ್ಟ್ರಾಂಗ್ ಪ್ರಿಪರೇಷನ್ ಅವಶ್ಯಕತೆ ಇರುತ್ತೆ. ಒಂದು ಕತೆ ಬರೆಯುವಾಗ, ಒಂದು ಡೈಲಾಗ್ ಬರೆಯುವಾಗ, ಸ್ಕ್ರೀನ್ ಪ್ಲೇ ರೆಡಿ ಮಾಡಬೇಕಾದ್ರೆ, ಅಥವಾ ಒಂದು ತಂಡ ಕಟ್ಟಬೇಕಾದ್ರೆ. ಈಗ ಮೊದಲ ನಿರ್ದೇಶನದ ಜವಾಬ್ದಾರಿ ಹೊತ್ತ ಮೇಲೆ ನೀವು ಪರ್ಟಿಕ್ಯುಲರ್ ಆಗಿ ಈಗ ರೂಪೇಶ್ ಶೆಟ್ಟಿಯವರಿಗೊಂದು ಸಿನಿಮಾ ಮಾಡ್ತೀರಿ ಅಂತ ಆಲೋಚನೆ ಮಾಡ್ತೀರಿ, ಯಾವ ಥರ ಪ್ರಿಪರೇಷನ್ ನಡೆದಿತ್ತು ಈ ಸಿನಿಮಾ ಒಂದು ಫ್ಲೋರಿಗೆ ಬರಬೇಕಂತಾದ್ರೆ? ಆ್ಯಕ್ಚುಲಿ ನಾನು ಮೂವಿ ಮಾಡಿದಾಗ ನನಗೆ 23 ಏನೋ ಏಜ್, ನಂದು ಇವಾಗ 25. ಸೊ ನಾನು ಆ ಟೈಮಲ್ಲಿ ಒಂದು ಸಿನಿಮಾದಲ್ಲಿ ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದ್ದೆ, ತುಳು ಸಿನಿಮಾದಲ್ಲಿ. ಮತ್ತು ಅದಕ್ಕಿಂತ ಬಿಫೋರು ನಾನು ಶಾರ್ಟ್ ಫಿಲ್ಮ್, ಕಿರುಚಿತ್ರಗಳನ್ನು ನಿರ್ದೇಶಿಸಿ, ಟೆಲಿಫಿಲ್ಮ್ಗಳನ್ನು ನಿರ್ದೇಶಿಸಿ ಮಾಡಿದ್ದದು. ಸೊ ಹಾಗಾಗಿ ನನ್ನ ಪ್ರಿಪರೇಷನ್ ನನಗೆ ತುಂಬ ಸ್ಟ್ರಾಂಗ್ ಆಗಬೇಕಿತ್ತು. ಯಾಕಂದರೆ ಮೂವಿ ಜವಾಬ್ದಾರಿ ಅನ್ನೋದೊಂದು ದೊಡ್ಡ ಮಟ್ಟದ ಅದು. ಅದಕ್ಕಾಗಿ ಒಂದಿಷ್ಟು ಪ್ರಿಪರೇಷನ್ ನಮಗೆ ಬೇಕು. ಮತ್ತು ಹೀರೋ ಕೂಡ ರೂಪೇಶ್ ಅಣ್ಣನವ್ರದ್ದು ನಮ್ಮದು ಮೂವಿ 9th ಮೂವಿ ಏನೋ, ಮೇ ಬಿ ಬಿಫೋರ್ ಅವರು 8th ಮೂವಿ ಮಾಡಿದರು. ಸೊ ಅವರನ್ನು ಚೂಸ್ ಮಾಡಿದಾಗ ಅವರ ಕಡೆಯಿಂದ ಯಾವ ರೀತಿ ಪ್ರತಿಕ್ರಿಯೆ ಬರ್ತದೆ ಅಂತ ನನಗೆ ಗೊತ್ತಿತ್ತು. ಸೊ ಇದೆಲ್ಲ ಇರುವಾಗ ನನ್ನ ಟೀಮ್ ಅದೆಲ್ಲ ಸ್ಟ್ರಾಂಗ್ ಮಾಡಬೇಕಿತ್ತು. ಮತ್ತು ಸ್ಕ್ರಿಪ್ಟ್ ವೈಸಲ್ಲಿ ನಾವು ಸ್ಟ್ರಾಂಗ್ ಮಾಡಬೇಕಿತ್ತು. ಸೊ ಅವರಿಗೆ ಕಾನ್ಫಿಡೆಂಟ್ ಇರಬೇಕಾದದ್ದು ನಮ್ಮ ಮೇಲೇ. ಆ್ಯಸ್ ಅ ನ್ಯೂ ಕಮ್ಮರ್, ನ್ಯೂ ಡೈರೆಕ್ಟರ್ ಅಂತ ಹೇಳುವಾಗ ನಮ್ಮ ಮೇಲೆ ನಂಬಿಕೆ ಇಟ್ಟು ಕೆಲಸ ಮಾಡುವಾಗ ಅದಕ್ಕೆ ಅವರಿಗೆ ಮೋಸ ಮಾಡಿದಾಗೆ ನಾವು ಕರೆಕ್ಟ್ ವರ್ಕ್ಶಾಪಿಂದ, ಸ್ಕ್ರಿಪ್ಟ್ ಪ್ರಿಪರೇಷನಿಂದ, ಶೆಡ್ಯೂಲ್ ಹಾಕಿರೋದ್ರಿಂದ, ಲೊಕೇಶನ್ಸ್ ಮತ್ತು ಬಿಫೋರ್ ಶೂಟಿಂಗ್ ಏನೆಲ್ಲ ಬೇಕು ನಮ್ಮ ತಯಾರಿ ಅದನ್ನೆಲ್ಲ ಪೂರ್ವವಾಗಿ ನಾವು ತಯಾರು ಮಾಡಿ ಶೂಟಿಂಗ್ ಇಳ್ದದ್ದು. ಸೊ ಅವರಿಗೆ ಫಸ್ಟ್ 2 ಡೇಸ್ ಅದೇ ಸ್ವಲ್ಪ ಕಷ್ಟ ಆಯಿತು ಮೇ ಬಿ ನನ್ನ ಪ್ರಕಾರ. ಯಾಕಂದರೆ ನಮ್ಮ ಪ್ರಿಪರೇಷನ್ ಒಂಥರ ಲಕ್ಸುರಿ ಬಜೆಟ್ ಮೂವಿ ಥರ ಇರಲಿಲ್ಲ. ಅಂದರೆ ಲೋ ಬಜೆಟ್, ಎಲ್ಲ ಸೀಮಿತವಾಗಿಯೇ ಇತ್ತು. ವೆಹಿಕಲ್ ಆಗಿರ್ಬೋದು, ಲೊಕೇಶನಲ್ಲಿ ಆಗಿರ್ಬೋದು, ಅದಕ್ಕೆಲ್ಲ ಅವರು ಅಡ್ಜಸ್ಟ್ ಆದರು. ಸೊ ಅದು ನಮ್ಮ ಚಾನ್ಸ್ ಅದು. ಸೊ ಒಂದು 2 ಡೇಸ್ ಅಷ್ಟೇ, ಮತ್ತೆಲ್ಲ ಕರೆಕ್ಟಾಗಿ ಪ್ರಿಪೇರ್ ಆಯಿತು. ಈ ಸ್ಕ್ರಿಪ್ಟ್ ಸಹ ನಾವೊಂದು 6 ಮಂತ್ ನಾವು ಸ್ಕ್ರಿಪ್ಟಿಗೆ ತಗೊಂಡಿದ್ದೇವೆ ಆ್ಯಕ್ಚುಲಿ ಈ ಕತೆ ಮಾಡಲಿಕ್ಕೆ ನಾನು. ಸೊ ಅದು ಪ್ರಿಪರೇಷನ್ ಎಲ್ಲ ಮಾಡಿ ಸ್ಟ್ರಾಂಗಾಗಿ ಸ್ಕ್ರಿಪ್ಟ್ ರೆಡಿ ಮಾಡಿ ನಾವು ಶೂಟಿಂಗ್ಗೆ ಇಳಿದದ್ದು. ಈಗ ರೂಪೇಶ್ ಅವರು ಕೂಡ ಕೇವಲ ಒಬ್ಬ ನಟ ಅಲ್ಲ, ಅವರೊಬ್ಬರು ರೈಟರ್, ಅವರು ಒಂದು ಸಿನಿಮಾನ ನಿರ್ದೇಶನ ಮಾಡಿದ್ದಾರೆ. ಈ ಶೂಟಿಂಗ್ ಸೆಟ್ಟಿಗೆ ಬಂದಾಗ ಏನಾದರೂ ಅವರ ಡೈಲಾಗ್ಸಲ್ಲಿ ಅಥವಾ ಸ್ಕ್ರೀನ್ ಪ್ಲೇಲಿ ಏನಾದರೂ ಬದಲಾವಣೆ ಮಾಡ್ಕೊಳ್ಳಿ ಅನ್ನೋ ಆ ಒಂದು ಡಿಸಿಷನ್ ಇತ್ತ, ಅಥವಾ ಇಂಡಿಪೆಂಡೆಂಟ್ ಡೈರೆಕ್ಟರ್ ಆಗಿ ಇಲ್ಲ ನೀವು ಮಾಡಿ ನಾನು ಕಲಾವಿದನಾಗಿ ಮಾತ್ರ ಇರ್ತೇನೆ ಆ ಥರ ಇತ್ತ?
ಆ್ಯಕ್ಚುಲಿ ಇಲ್ಲ, ಆ ಥರ ಇಲ್ಲ. ನಾನು ಅಂದರೆ ನಾನೇ ಅವರಿಗೆ ಹೇಳಿದೆ, ರೂಪೇಶ್ ಅಣ್ಣ, ನನ್ನ ಹೊಸ ಸಿನಿಮಾ ಆಗಿರೋದ್ರಿಂದ, ನನ್ನ ಪ್ರಥಮ ಸಿನಿಮಾ ಆಗಿರೋದ್ರಿಂದ ನೀವೇ ಇದಕ್ಕೆ ನಿಮ್ಮ ಕಡೆಯಿಂದ ಏನಾದ್ರು ಸಜೆಷನ್ ಇದ್ದರೆ ನೀವು ಖಂಡಿತ ಹೇಳಿ, ನಾನು ಅದೊಂದು ನನಗೆ ಓಕೆ ಈ ಸ್ಕ್ರಿಪ್ಟಿಗೆ ರಿಲೇಟ್ ಆಗಿದೆ ಅಂತ ನಾನು ಖಂಡಿತವಾಗಿ ತಗೊಳ್ತೇನೆ ಅಂತ. ಆ ರೀತಿಯ ಬಾಂಡಿಗಲ್ಲೇ ನಾವು ಸ್ಟಾರ್ಟಿಂದ ಪ್ರಿಪರೇಷನ್ ಮಾಡಿರೋದು. ಸೊ ಹಾಗಾಗಿ ನಮಗೆ ಅದು ಈಸಿ ಆಯಿತು. ಅವರಿಗೆ ಶೂಟಿಂಗ್ ಸ್ಪಾಟಲ್ಲಿ ಕೂಡ ಏನಾದರೂ ಕರೆಕ್ಷನ್ ಇದ್ದರೆ ಸ್ಪಾಟಲ್ಲಿ ಹೇಳ್ತಿದ್ರು, ನಾನು ಅದನ್ನು ಓಕೆ ಇದು ಚೇಂಜಸ್ ರಿಕ್ವೈರ್ಡ್ ಇದ್ದರೆ ಅದನ್ನು ಮಾಡ್ತಿದ್ವಿ ನಾವು, ಅದರಲ್ಲೇನು ಸಮಸ್ಯೆ ಇರಲಿಲ್ಲ. ಸೊ ಒಳ್ಳೆ ರೀತಿಯ ಬಾಂಡಿಂಗ್ ಇರೋದ್ರಿಂದ ನಮ್ಮಿಬ್ಬರ ಮೇಲೆ ಅದು ಇವತ್ತಿಗೂ ಕೂಡ ಏನಿದ್ರು ನಾನೊಂದು ಪೋಸ್ಟರ್ ರಿಲೀಸ್ ಮಾಡಬೇಕಿದ್ರು ಅವ್ರ ಹತ್ರ ಕೇಳಿ, ರೂಪೇಶನ ಈ ಥರ ಪೋಸ್ಟರ್ ಈ ಥರ ನಾವು ಮಾಡಿದ್ದೇವೆ, ಈ ಥರ ಕಾನ್ಸೆಪ್ಟ್ ಓಕೆ, ಆ ಥರವೇ ಸಜೆಷನ್ ತಗೊಂಡೇ ನಾವು ಮಾಡೋದು. ಯಾಕೆಂದರೆ ಅವರು ಕೂಡ ನಮ್ಮ ಇಂಡಸ್ಟ್ರಿಯಲ್ಲಿ ನನಗಿಂತ ಸೀನಿಯರ್ ಆಗಿರೋದ್ರಿಂದ ಆ ರೆಸ್ಪೆಕ್ಟ್ ನನಗೆ ಅವರ ಮೇಲೆ ಇದೆ. ಸೊ ಹಾಗಾಗಿ ನಮಗೆ ಬಾಂಡಿಂಗ್ ಒಳ್ಳೆದಿತ್ತು. ಆ ಬಾಂಡಿಂಗಲ್ಲೇ ನಾವು ಥ್ರೂಔಟ್ ಶೂಟಿಂಗ್ ಕಂಪ್ಲೀಟ್ ಮಾಡಿದ್ವಿ. ಈಗ ರೂಪೇಶ್ ಅವರು ಬಿಗ್ ಬಾಸಿಗೆ ಹೋಗಿರೋ ವಿಷಯ ನಿಮಗೆ ಗೊತ್ತಿರಬಹುದು, ಬಟ್ ಹೋಗೋದಕ್ಕಿಂತ ಮುಂಚೆ ಸಿಚುವೇಶನ್ ಹೇಗಿತ್ತು ಅಂತ ಹೇಳಿದ್ರೆ, ಅವರ ಬಿಡುಗಡೆಗೆ 2 ಸಿನಿಮಾಗಳು ತಯಾರಿದ್ವು. ಒಂದು ತುಳು ಸಿನಿಮಾ ಸರ್ಕಸ್, ಮತ್ತೊಂದು ನೀವು ನಿರ್ದೇಶನ ಮಾಡಿರುವಂತಹ ಮಂಕುಬಾಯಿ ಫಾಕ್ಸಿ ರಾಣಿ. ಯಾವಾಗ ನಿಮ್ಮನ್ನು ಅಪ್ರೋಚ್ ಮಾಡಿ ಹೇಳಿದರು ನಾನು ಹೀಗೆ ಬಿಗ್ ಬಾಸ್ ಹೋಗ್ತಾ ಇದ್ದೇನೆ, ಅಥವಾ ಬಿಡುಗಡೆಗೆ ತಯಾರಿ ಏನಾದರೂ ಮಾಡ್ಕೊಂಡಿದ್ರ ನೀವು? ಆ್ಯಕ್ಚುಲಿ ನಮ್ಮದು ಬಿಡುಗಡೆಗೆ ತಯಾರಾಗಿತ್ತು, ಆಗಸ್ಟಲ್ಲಿ ರಿಲೀಸ್ ಅಂತ ಪ್ಲ್ಯಾನಲ್ಲಿದ್ವಿ ನಾವು. ಬಟ್ ಅವರ ಹತ್ರ ಆಲ್ರೆಡಿ ಹೇಳಿದ್ದೆ ನಾನು ಈ ಥರ ರಿಲೀಸ್ ಪ್ಲ್ಯಾನ್ ಅಂತ. ಅವ್ರು ನನ್ನ ಹತ್ರ ಯಾವ ವಿಷಯ ಹೇಳಿರಲಿಲ್ಲ. ಒಮ್ಮೆ ಸಿಗಿ ಮಾತಾಡಲಿಕ್ಕುಂಟು ಅಂತ ಹೇಳಿದರು. ನಾನು ಸಿಗ್ಲಿಕ್ಕಾಗಲಿಲ್ಲ ಕಾರಣಾಂತರಗಳಿಂದ. ಆದಮೇಲೆ ಹೋಗುವ ಒಂದು 4-5 ದಿವಸದ ಮುಂಚೆ ಫೋನ್ ಮಾಡಿದರು. ನಾನು ಅವಾಗ ಎಡಿಟಿಂಗ್ ಪ್ರೊಸೆಸ್ಸಲ್ಲಿದ್ದೆ ನಮ್ಮದು. ಆವಾಗ ಹೇಳಿದರು, ಈ ಥರ ಒಂದು ಬಿಗ್ ಬಾಸಿಗೆ ಕಾಲ್ ಬಂದಿದೆ, ಹೋಗಬೇಕಾ ಅಂತ ಕೇಳಿದರು. ನನ್ನ ಹತ್ರ ಹೋಗಬಾರ್ದು ಅಂತ ಹೇಳುವ ನಿರ್ಧಾರ ನನ್ನ ಕಡೆಯಿಂದ ಅವರಿಗೆ ಕೊಡಲಿಕ್ಕೆ ಆಗೋದಿಲ್ಲ. ಬಟ್ ನಾನು ಹೇಳಿದೆ, ರೂಪೇಶನ್ನ ಈ ಥರ ನಮ್ಮ ಪ್ಲ್ಯಾನಲ್ಲೇ ಇದೆ, ನೀವು ಏನು ಮಾಡ್ತೀರ ಅಂತ. ಅದಕ್ಕೆ ಅವರು ಒಂದು ಸ್ಟ್ರಾಂಗ್ ರೀಸನ್ ಕೊಟ್ಟರು, ಹೋದರೆ ಏನೆಲ್ಲ ಬೆನಿಫಿಟ್ ಇದೆ, ಯಾವ ರೀಸನ್ಗಾಗಿ ಹೋಗ್ತಿದ್ದಾರೆ ಅಂತೇಳಿ. ಸೊ ಅದು ನನಗೆ ಅದು ರೀಸನ್ಸ್ ಅರ್ಥ ಆಯಿತು. ಮತ್ತು ಹೇಳಿದ್ದು ನಾವು ಓಕೆ ಇಷ್ಟು ಟೈಮ್ ನಾವು ವೆಯ್ಟ್ ಮಾಡಿದ್ವಿ, ಹೋಗಿ ರೂಪೇಶನ್ನ ಹೋಗಿ ಬನ್ನಿ, ನಾವು ಮತ್ತೆ ರಿಲೀಸ್ ಮಾಡುವ ಅಂತೇಳಿ ಮತ್ತೆ ನಿರ್ಧಾರವನ್ನೆಲ್ಲ ಚೇಂಜ್ ಮಾಡಿ ಮತ್ತೆ ಅದಕ್ಕೆ ಬೇಕಾದ ಪ್ಲ್ಯಾನ್ಗಳನ್ನು ಮಾಡಿಕೊಂಡು ಇಲ್ಲಿವರೆಗೆ ಇವಾಗ ಬಂದಿದ್ದೇವೆ. ಸೊ ಸದ್ಯ ಕರೆಂಟ್ ಸಿಚುವೇಶನ್ ಮಂಕುಬಾಯಿ ಫಾಕ್ಸಿ ರಾಣಿ ಸಿನಿಮಾ ಯಾವ ಸ್ಟೇಜಲ್ಲಿದೆ? ಇವಾಗ ಮೂವಿ ಎಲ್ಲ ಪೂರ್ಣವಾಗಿ ತಯಾರಾಗಿ ರಿಲೀಸ್ಗೆ ಮಾತ್ರ ರೆಡಿಯಾಗಿ ನಿಂತಿದೆ. ಇನ್ನು ಅಪ್ಲೋಡಿಂಗ್ ಒಂದು ಕೆಲಸ ಮಾತ್ರ ಬಾಕಿ ಇರೋದು. ಸೆನ್ಸಾರ್ ಎಲ್ಲ ಕಂಪ್ಲೀಟ್, ಎಲ್ಲ ಸೆನ್ಸಾರ್ ಎಲ್ಲ ಕಂಪ್ಲೀಟ್ ಆಗಿದೆ. ಏನು ಯಾವ ರೀತಿಯ ಕೆಲಸ ಇಲ್ಲ. ನಾವು ಸಾಂಗ್ ರಿಲೀಸ್ ಅದರ ಪ್ರೊಸೆಸಲ್ಲಿದ್ದೇವೆ. ಇನ್ನು ಸಾಂಗ್ 1 by 1 ರಿಲೀಸ್ ಮಾಡಿ ಮತ್ತು ಟ್ರೇಲರ್ ರಿಲೀಸ್ ಮಾಡಿ ಈ ಥರ ಪ್ರೊಸೆಸ್ ಮಾಡಲಿಕ್ಕಿದೆ. ಅದು 1 by ಅವರು ಬಂದ ಮೇಲೆ ಇವಾಗ ಈ ವೀಕ್ ಫೈನಲ್ ಆಗುತ್ತೆ. ಆಮೇಲೆ ನೋಡಬೇಕು ಅವರು ಏನು ವಿನ್ನಾಗಿ ಬಂದರೆ ನಮಗೆ ಖುಷಿಯೇ ತುಂಬದು. ಅದಾದಮೇಲೆ ಟಿ ವಿಗೆ ಹೋಗ್ತಾರೆ ಏನು ಅಂತ ಗೊತ್ತಿಲ್ಲ. ಆ ಪ್ಲ್ಯಾನಿಂಗಲ್ಲಿ ನೋಡಿ ರಿಲೀಸ್ ಮಾಡ್ತಿದ್ದೇವೆ. ಸೊ ಅದಕ್ಕೆ ಬೇಕಾದ ಪೂರ್ಣವಾದ ತಯಾರಿ ಎಲ್ಲ ಕಂಪ್ಲೀಟ್ ಮಾಡಿ ರೆಡಿ ಮಾಡಿಕೊಂಡು ಇಟ್ಟಿದ್ದೇವೆ. ಸೊ ಇಷ್ಟು ಶೆಡ್ಯೂಲ್ ನಿಮ್ಮ ಬ್ಯುಸಿ ಇದ್ದರೂ ಕೂಡ, ಸಿನಿಮಾ ಬಿಡುಗಡೆಗೆ ಅದರ ತಯಾರಿ ಇದ್ದರೂ ಕೂಡ, ನಿಮ್ಮ ಸಿನಿಮಾದ ಹೀರೋ ಬಿಗ್ ಬಾಸಿಗೆ ಹೋಗಿದ್ದಾರೆ, ಆ ಕಾರ್ಯಕ್ರಮವನ್ನು ಫಾಲೋ ಮಾಡ್ತಾ ಇದ್ದೀರಾ, ಹೇಗೆ ಆಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ನಿಮಗೆ? ರೂಪೇಶನ್ನ ಅವರಿಗೆ ನಾನು ಹೋಗುವಾಗ ಕಾಲಲ್ಲಿ ಒಂದು ಮಾತು ಹೇಳಿದೆ, ಅಂದರೆ ಯಾರು ಬರ್ತಾರೆ ಅಲ್ಲಿ ಬೇರೆ ಯಾರು ಕಂಟೆಸ್ಟೆಂಟ್ ಬರ್ತಾರೆ ನಮಗೆ ಗೊತ್ತಿಲ್ಲ, ರೂಪೇಶನ್ನ ನೀವು ಫೈನಲ್ ತನಕ ಹೋಗ್ತೀರಾ ಅಂತ ನಾನು ಹೇಳಿದೆ. ಅವರ ಆ ಮಾತುಗಾರಿಕೆ ನನಗೆ ಗೊತ್ತುಂಟು, ಅವರಿಗೆ ಯಾವ ರೀತಿಯಾಗಿ ಒಂದು ಜನರೊಂದಿಗೆ ಮಿಂಗಲ್ ಆಗ್ತಾರೆ ಅಂತ ಗೊತ್ತಿತ್ತು. ಮತ್ತು ಅವರ ಹತ್ರ ಯಾವುದೇ ನೆಗೆಟಿವ್ ಇಲ್ಲ, ಎಲ್ಲ ಪಾಸಿಟಿವ್ ಇರೋದ್ರಿಂದ ನನಗೆ ಅದೊಂದು ಕಾನ್ಫಿಡೆಂಟ್ ಇತ್ತು. ಅದು ಕಾಲ್ ಸಹ ನನ್ನ ಹತ್ರ ರೆಕಾರ್ಡಿಗಿದೆ, ನಾನು ಮಾತಾಡಿದ್ದು ಹೇಳಿದ್ದು ನೀವು ಫೈನಲ್ಗೆ ಬರ್ತೀರಾ ಅಂತೇಳಿ. ಸೊ ಹಾಗಾಗಿ ನನಗೆ ಅವತ್ತು ಕಾನ್ಫಿಡೆಂಟ್ ಇತ್ತು. ಆ ಕಾನ್ಫಿಡೆಂಟಲ್ಲಿ ಹೋದರು, ಇವಾಗ ಫೈನಲ್ಗೆ ಬಂದಿದ್ದಾರೆ. ಸೊ ನನಗೆ ಪರ್ಸ್ನಲಿ ತುಂಬ ಖುಷಿ ಇದೆ, ನನ್ನ ಸಿನಿಮಾದ ಹೀರೋ. ಇವಾಗ ನನಗೆ ಯಾವ ರೀತಿಯ ಬ್ಯಾಂಗ್ಳೂರಲ್ಲಿ ಪ್ರಮೋಷನ್ ಇದ್ದರು ಬಿಗ್ ಬಾಸ್ ರೂಪೇಶ್ ಶೆಟ್ಟಿ ಹೇಳಿದಾಗ ಎಲ್ಲರೂ ಈಸಿಯಾಗಿ ಕ್ಯಾಚ್ ಮಾಡ್ತಾರೆ. ಸೊ ನನಗೆ ಅದು ಪ್ಲಸ್ ಪಾಯಿಂಟ್ ಆಯಿತು ತುಂಬ. ಸೊ ಸೂಪರ್ ಅದು. ಅವರ ಆಟದ ಬಗ್ಗೆ ಏನಾದರೂ? ರೂಪೇಶನ್ ಒಳ್ಳೆ ಆಡ್ತಿದ್ದಾರೆ ಇವಾಗ. ಅಂದರೆ ನಾನು ಫಸ್ಟ್ ಡೇ ಹೋದಾಗನಿಂದನೇ ನಾನು ನೋಡ್ತಿದ್ದೇನೆ ಊಟಲ್ಲಿ. ನನ್ನ ಹತ್ರ ಆ್ಯಕ್ಚುಲಿ ಊಟ ಸಬ್ಸ್ಕ್ರಿಪ್ಷನ್ ಇರಲಿಲ್ಲ, ಅವ್ರಿಗೋಸ್ಕರ ಮಾಡಿ ಡೈಲಿ ಫಾಲೋ ಅಪ್ ಮಾಡ್ತೇನೆ ರೂಪೇಶಣ್ಣನವರ ಡೈಲಿ ಆ್ಯಕ್ಟಿವಿಟೀಸ್. ಕ್ಯಾಪ್ಟನ್ ಆದರು, ವಿನ್ನರ್ ಆದರು, ಮತ್ತು ಲಾಸ್ಟ್ ವೀಕ್ ಒಳ್ಳೆ ಅವರಿಗೆ ಪ್ರತಿಕ್ರಿಯೆ ಸಿಕ್ಕಿತು. ಸೊ ಮನೆಯವರ ಕೆಲವರ ಒಪಿನಿಯನ್ ಒಂದೊಂದು ಥರ ಇದೆ. ಪಬ್ಲಿಕ್ಕಲ್ಲಿ ನನ್ನ ಪ್ರಕಾರ ಅವರ ಮೇಲೆ ತುಂಬ ಒಳ್ಳೆಯ ಒಪಿನಿಯನ್ ಇದೆ ಅಂತ ಅನಿಸುತ್ತೆ, ನನಗೆ ಕೂಡ ಇದೆ. ಸೊ ವಿನ್ ಆಗ್ಬೋದು. ನೀವು ನೋಡಿದ ಹಾಗೆ ರೂಪೇಶ್ ಶೆಟ್ಟಿ ಬಿಗ್ ಬಾಸ್ನಲ್ಲಿ ಎಷ್ಟು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಅನಿಸುತ್ತೆ? ಆ್ಯಕ್ಚುಲಿ ಅವರು ಮೇನ್ಲಿ ಅವರ ಅಟ್ರಾಕ್ಟಿವ್ ಆಗಿರೋದು ಅವರ ಟ್ಯಾಲೆಂಟಿಂದ, ಅಂದರೆ ಹಾಡು ಆಡೋದು, ಹಾಡು ಬರೆಯೋದು. ಒಂದು ಸಾಂಗ್ ಅಂತೂ ತುಂಬ ವೈರಲ್ ಆಗಿತ್ತು, ಗುರೂಜಿ ಅವರಿಗೆ ಬರೆದದ್ದು. ಸೊ ಆ ಟ್ಯಾಲೆಂಟ್ ಎಲ್ಲ ಅವ್ರದ್ದು ತುಂಬ ಒಳ್ಳೆಯದು, ಅದುವೇ ಮೇನ್ ಅವರಿಗೆ ಪ್ಲಸ್ ಪಾಯಿಂಟ್ ಅಂತ ನನ್ನ ಪ್ರಕಾರ. ಮತ್ತು ಅವರ ಮಾತುಗಾರಿಕೆ, ಅವರು ಇಲ್ಲಿ ಎಲ್ಲ MC ಆರ್ಜ ಆಗಿರೋದ್ರಿಂದ ಅವರಿಗೆ ಆ ಮಾತುಗಾರಿಕೆ ಎಲ್ಲ ತುಂಬ ಈಸಿ. ಮತ್ತು ಒಂದು ಪಬ್ಲಿಕನ್ನು ಅಟ್ರಾಕ್ಟಿವ್ ಮಾಡೋದು ಅವರಿಗೆ ಗೊತ್ತಿದೆ, ಯಾವ ರೀತಿಯಾಗಿ ಮಾತಿನಿಂದ ಮಾಡ್ಬೋದು ಅಂತೇಳಿ. ಸೊ ಆ ಬಾಂಡಿಂಗಲ್ಲೇ ಎಲ್ಲರೂ ಅವ್ರ ಜೊತೆ ಒಳ್ಳೆ ರೀತಿಯಲ್ಲಿ ಇದ್ದಾರೆ ನನ್ನ ಪ್ರಕಾರ. ಸೊ ಅದವರೇ ಪ್ಲಸ್ ಪಾಯಿಂಟ್. ಹಾಗೆ ಅವರು ಒಳ್ಳೆ ರೀತಿಯಾಗಿ ಆಟಾಡ್ಕೊಂಡು ಹೋಗ್ತಿದ್ದಾರೆ. ಗೇಮಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೀಡ್ತಿದ್ದಾರೆ ಈ ಟೈಮಲ್ಲಿ.
ಸೊ ಅದೇ ಅವರಿಗೆ ಪ್ಲಸ್ ಪಾಯಿಂಟ್ ಅಂತ ಅನಿಸುತ್ತೆ. ಈಗ ರೂಪೇಶ್ ಬಿಗ್ ಬಾಸ್ ಮನೆಗೆ ಹೋದ ಮೇಲೆ ನೀವೊಂದು ಸಾಂಗನ್ನು ಬಿಡುಗಡೆ ಮಾಡ್ತೀರಾ. ಬಹುಶಃ ಅವರು ಹೋಗದಿದ್ದರೆ ಒಂದು ಪ್ರತಿಕ್ರಿಯೆ ಬೇರೆ ಥರ ಬರ್ತಾ ಇತ್ತು. ಹೋದ ಮೇಲೆ ನಿಮಗೆ ಯಾವ ಥರ ಪ್ರತಿಕ್ರಿಯೆ ಈಗ ಕರ್ನಾಟಕ ಜನತೆಯಿಂದ ಸಿಕ್ಕಿದೆ? ಅಪ್ಡೇಟ್ಸ್ ಹೇಗಿದೆ ಅವರ ಫ್ಯಾನ್ಸ್ ಇದ್ದು? ಆ್ಯಕ್ಚುಲಿ ನಾವು ಸಾಂಗ್ ರಿಲೀಸ್ A2 ಮ್ಯೂಸಿಕಲ್ಲಿ ಮಾಡಿದ್ದು. ನಮ್ಮ ಬಿಫೋರ್ ಅವರು ರೂಪೇಶ್ ಅಣ್ಣ ಅಂದರೆ ಕನ್ನಡ ಫಿಲ್ಮ್ ಮಾಡಿದ್ದಾರೆ, ಬಟ್ ಅಷ್ಟೊಂದು ರೆಕಗ್ನೈಸ್ ಇಲ್ಲದ ಕಾರಣ ಇವಾಗ ಕಮೆಂಟಲ್ಲಿ ನೋಡಿದಾಗ ಗೊತ್ತಾಗ್ತದೆ ರೂಪೇಶ್ ಶೆಟ್ಟಿ ಫ್ಯಾನ್ಸ್ ತುಂಬ ಜನ ಕಮೆಂಟ್ ಮಾಡಿದ್ದಾರೆ, ಬಿಗ್ ಬಾಸ್ ರೂಪೇಶ್ ಶೆಟ್ಟಿ ಅಂತಲೇ ತುಂಬ ಜನ ರೆಕಗ್ನೈಸ್ ಮಾಡ್ತಿದ್ದಾರೆ. ಹಾಗಾಗಿ ನಮಗೆ ಅದು ತುಂಬ ಪ್ಲಸ್ ಪಾಯಿಂಟ್ ಆಯಿತು. ಸೊ ಈಗ ಸಾಂಗಿನ ಪ್ರತಿಕ್ರಿಯೆ ಕೂಡ ನಾನು ಅನಿಸಿರಲಿಲ್ಲ. ನನ್ನ ಪ್ರಕಾರ ಒಂದು 1.5 ಲಕ್ಷ 2 ಲಕ್ಷ ಹೋಗ್ಬೋದು ಅಂತ. ಇವಾಗ ನಮ್ಮದು ರನ್ನಿಂಗ್ ಆಗ್ತಿದೆ, ಅಂದರೆ 3 ಲಕ್ಷದ ತನಕ ಆಗ್ತಾ ಬಂತು. ಸೊ ಅದು ನಮಗೆ ಖುಷಿ, ಹೊಸಬರ ಪ್ರಯತ್ನ. ಮತ್ತು ಯಾವ ರೀತಿ ಅಂತ ಬೂಸ್ಟ್ ಮತ್ತು ನಾವು ಏನು ಆ್ಯಕ್ಟಿವಿಟೀಸ್ ಮಾಡಲಿಲ್ಲ. ಅದಕ್ಕೋಸ್ಕರ ಸಾಂಗ್ ರಿಲೀಸ್ ಮಾಡಿದ್ವಿ, ನೋಡ್ತಾ ಇದ್ದೇವೆ ಅಷ್ಟೇ ಯಾವ ರೀತಿ ಹೋಗ್ತದೆ ಅಂತೇಳಿ. ನಮ್ಮ ಒಂದು ಸಾಂಗ್ ಅದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೇವೆ ಆ ರೀತಿಯಾಗಿ ಅದು ತುಂಬ ಚೆನ್ನಾಗಿ ಹೋಗ್ತಿದೆ. ಅದು ಅವರಿಂದ ನನಗೆ ತುಂಬ ಪ್ಲಸ್ ಪಾಯಿಂಟ್ ಅಂತ ಈಸಿ. ಯಾಕಂದರೆ ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ಇದು ಮಾಡುವಾಗ ಕಮೆಂಟ್ಸ್ ಎಲ್ಲ ಬರುವಾಗ ಅದೇ ಬಿಗ್ ಬಾಸ್ ರೂಪೇಶ್ ಶೆಟ್ಟಿ, ಮತ್ತು ಅವರ ಪೇಜಸ್ ತುಂಬ ಇದೆ, ಅದರಲ್ಲೆಲ್ಲ ಹಾಕ್ತಿದ್ದಾರೆ ನಮ್ಮ ಸಾಂಗಿನ ಕಂಟೆಂಟನ್ನೆಲ್ಲ ತಗೊಂಡು. ಸೊ ಅದು ನನಗೆ ತುಂಬ ಈಸಿ ಆಯಿತು. ಇವಾಗ ಒಂದು ವಿಶೇಷ ಅನುಭವ ಹಂಚಿಕೊಳ್ಳಬಹುದು ಅಂದರೆ, ತುಂಬ ದಿನ ರೂಪೇಶ್ ಅವ್ರ ಜೊತೆ ಜರ್ನಿ ಮಾಡಿದ್ದೀರಾ, ಅವರ ಜೊತೆಗೆ ಇದ್ದು ಏನು ಹೇಳಿದರೆ ಅವರಿಗೆ ಪ್ರಾಕ್ಟೀಸ್ ಕೊಟ್ರಿ ಆ ಒಂದು ಪಾತ್ರಕ್ಕೆ ಅಂತ. ನೀವು ನೋಡಿದ ಹಾಗೆ ರೂಪೇಶ್ ಯಾವ ಥರ ವ್ಯಕ್ತಿ? ರೂಪೇಶ್ ಅಣ್ಣ ಅಂದರೆ ಅವ್ರ ಪಾಪ ತುಂಬ ಇನ್ನೋಸೆಂಟ್ ಅವರು ಇವಾಗ ಫಾರ್ ಎಕ್ಸಾಂಪಲ್ ನಾವು ಕಾಲ್ ಮಾಡಿದರೆ ಸಹ ತೆಗಿಲಿಕ್ಕೆ ಆಗೋದಿಲ್ಲ ಅಂದರೆ ಅವ್ರು ಸೈಲೆಂಟ್ ಇರ್ತದೆ ಅವ್ರ ಮೊಬೈಲ್. ಅವ್ರು ರಿಟರ್ನ್ ಕಾಲ್ ಮಾಡಿದಾಗ ಅವರ ಪ್ರತಿಕ್ರಿಯೆ ತುಂಬ ಒಳ್ಳೆಯದಿರ್ತದೆ. ಅಂದರೆ ಆ ಒಂದು ರೆಸ್ಪಾನ್ಸ್ ನಮಗೆ ಕೊಡುವಂಥದ್ದು ಅದು ನನಗೆ ತುಂಬ ಇಷ್ಟ. ಮತ್ತು ಅಷ್ಟು ಬ್ಯುಸಿ ಇದ್ದರೂ ಕೂಡ ನಮ್ಮ ಏನು ಕೆಲಸ ಇದೆ ಯಾವ ರೀತಿಯಾಗಿ ರೂಪೇಶ್ ಅಣ್ಣ ಇದಕ್ಕೆ ನೀವು ಬೇಕು, ಇದಕ್ಕೆ ಬರಬೇಕು, ಪ್ರತಿ ಟೈಮ್ ಬಂದಿದ್ದಾರೆ ಕೂಡ ನಮಗೆ. ಅದು ನನಗೆ ತುಂಬ ಅವರ ಕಡೆಯಿಂದ ಸಿಕ್ಕಿದಂಥ ಉತ್ತಮ ಪ್ರತಿಕ್ರಿಯೆ. ಸೊ ಮತ್ತೆ ಹೇಳೋದಂದರೆ ನಾವು ಮೂವಿ ಶೂಟಿಂಗ್ ಮಾಡೋದು ಅಲ್ಲಿಂದ ಕೂಡ ಇಲ್ಲಿವರೆಗೆ ಯಾವ ರೀತಿಯಾದಂಥ ನಮ್ಮ ಮಿಡ್ಲಲ್ಲಿ ಕಾನ್ವರ್ಸೇಷನ್ ಆಗಲಿಲ್ಲ, ಎಲ್ಲ ಒಳ್ಳೆ ರೀತಿಯಾದಂತಲೇ. ಅವರು ಕೂಡ ತುಂಬ ಸಪೋರ್ಟಿವ್ ಆಗಿದ್ದಾರೆ, ಅದು ನನಗೆ ತುಂಬ ಇಷ್ಟ. ಅಂದರೆ ಏನೇ ಸ್ಟೆಪ್ ಇಡಬೇಕಾದ್ರೆ ಅವರ ಕಡೆಯಿಂದ ಒಂದು ಸಪೋರ್ಟ್ ಬೇಕು. ಸೊ ಗಿರ್ಗಿಟ್ ಹಿಟ್ಟಾದ್ಮೇಲೆ ಅಂತೂ ಅವರು ನಮಗೆ ತುಂಬ ಸಪೋರ್ಟ್ ನೀಡಿದ್ದಾರೆ. ಇವಾಗ ರಿಲೀಸ್ ತನಕನೂ ಅವರ ಸಪೋರ್ಟ್ ಇದೆ, ಇನ್ನೂ ಇರ್ತದೆ. ರೂಪೇಶ್ ಅಣ್ಣನವರನ್ನು ನೀವು ಹೇಗೆ ಬಿಗ್ ಬಾಸಲ್ಲಿ ನೋಡಿದ್ದೀರಾ, ಅದಕ್ಕಿಂತ ಇದರಲ್ಲಿ ಈ ಸಿನಿಮಾದಲ್ಲಿ ಅವರ ಪಾತ್ರ ತುಂಬ ನಿಮಗೆ ಕಾಡುವಂಥ ಒಂದು ಪಾತ್ರ. ಓಕೆ, ರೂಪೇಶ್ ಅಣ್ಣ ಅದರಲ್ಲಿ ಹೇಗಿದ್ದಾರೆ ಅದಕ್ಕೆ ದಿಟ್ಟು ಅಪೋಸಿಟ್. ಮತ್ತು ಅವರ ಪ್ರೀವಿಯಸ್ ಸಿನಿಮಾಗಳನ್ನು ನೀವು ನೋಡಿದರೆ ಆ ಪಾತ್ರಗಳು ಏನಿತ್ತು ಅದಕ್ಕಿಂತ ತುಂಬ ವಿಭಿನ್ನವಾದ ಪಾತ್ರ ನಮ್ಮ ಸಿನಿಮಾದಲ್ಲಿ ಮಾಡಿದ್ದಾರೆ. ಸೊ ನಿಮ್ಮ ನಿರೀಕ್ಷೆಗೆ ನೀವು ಯಾವ ರೀತಿಯಾಗಿ ಕಾಯ್ತಿದ್ದೀರಿ ನಮ್ಮ ಸಿನಿಮಾಗೋಸ್ಕರ. ಬಟ್ ಹೊಸಬರ ತಂಡ, ಸಣ್ಣ ಬಡ್ಜೆಟಿನ ಸಿನಿಮಾ, ನೀಟಾಗಿ ಮಾಡೋರಂಥ ಒಂದು ರಿಯಲಿಸ್ಟಿಕ್ ಸಿನಿಮಾ. ಹಾಗೆಯೇ ಇವಾಗ ರೂಪೇಶ್ ಅಣ್ಣ ಅವರು ಫೈನಲ್ಗೆ ಬಂದಿದ್ದಾರೆ, ಫೈನಲ್ ವೀಕಿಗೆ. ಸೊ ನಮ್ಮ ವೋಟಿಂಗ್ ಅವರಿಗೆ ತುಂಬ ಮುಖ್ಯ. ಅದರ ವೋಟಿಂಗ್ ಮುಖಾಂತರ ವಿನ್ ಅಲ್ಲಿ ಅನೌನ್ಸ್ ಮಾಡಿರೋದ್ರಿಂದ ಅವರ ಅಭಿಮಾನಿಗಳು ಯಾರೆಲ್ಲಿದ್ದಾರೆ ಮತ್ತು ನಮ್ಮ ಮಂಗಳೂರಿನ ಎಲ್ಲ ಭಾಗದ ಜನರು ಅವರಿಗೆ ವೋಟಿಂಗ್ ಮಾಡಿ ಅವರನ್ನು ವಿನ್ ಮಾಡಬೇಕಂತ ನಾನು ಈ ಮುಖಾಂತರ ಕೇಳ್ಕೊಳ್ತಿದ್ದೇನೆ. ಯಾಕೆಂದರೆ ಅವ್ರು ವಿನ್ ಆದರೆ ನಮ್ಮ ಮಂಗಳೂರಿಗೆ ಒಂದು ಹೆಮ್ಮೆ, ಮತ್ತು ಆಲ್ ಓವರ್ ಕರ್ನಾಟಕದಲ್ಲಿ ಅವರ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾರೆ ಆ ಪ್ರೀತಿ ವೋಟಿಂಗ್ ಮುಖಾಂತರ ನೀವು ನೀಡಿ ಅವರ ಮೇಲೆ. ಸೊ ಅವ್ರು ಖಂಡಿತವಾಗಿ ವಿನ್ ಆಗಿ ಬರಬೇಕಂತ ನಮ್ಮ ಆಸೆ ಇದೆ, ವಿನ್ ಆಗ್ತಾರೆ ಕೂಡ.